ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ನಲ್ಲನಿ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರು ಮಿಡಿಯುತ್ತ ಇರುಳಾಕೆ ಬಂದಳು ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರು ಮಿಡಿಯುತ್ತ ಇರುಳಾಕೆ ಬಂದಳು ದೀಪ ಹಚ್ಚ. ಬಾನಿನಂಗಳದಲ್ಲಿ ಚುಕ್ಕೆ ಹೊಳೆದೆಸೆದಂತೆ ಬಾನಿನಂಗಳದಲ್ಲಿ ಚುಕ್ಕೆ ಹೊಳೆದೆಸೆವಂತೆ ನನ್ನ ಮನದಂಗಳದಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. 1997ರಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲದ ಹಬ್ಬಕ್ಕನ ನೆನಪಿಗೋಸ್ಕರ ಪ್ರಾರಂಭಗೊಂಡು ಇವತ್ತು ಹಲವಾರು ಕಡೆಯಲ್ಲಿ ಹಬ್ಬಕ್ಕ ಉತ್ಸವವನ್ನು ಮಾಡಿಕೊಂಡು ಬಂದಂಥ ಸಂಸ್ಥೆ ಹಬ್ಬಕ್ಕ ಉತ್ಸವ ಸಮಿತಿ. ಇದರ ಇವತ್ತಿನ ಈ ಕಾರ್ಯಕ್ರಮ ದೀಪಾವಳಿ ಆಚರಣೆ ಹಾಗೂ ಇವತ್ತು ನಮ್ಮೊಟ್ಟಿಗಿರುವ ರಾಣಿ ಹಬ್ಬಕ್ಕನ ಹೆಸರನ್ನು ಇಟ್ಟುಕೊಂಡು ಪೊಲೀಸ್ ಪಡೆ ನಮ್ಮೊಟ್ಟಿಗಿದೆ. ಅವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮದ ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಯ ಚಂದ್ರಾಸ್ ಉಳ್ಳಾಲ್ದವರು, ನಮ್ಮ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರಾಸ್ ಉಳ್ಳಾಲ್ದವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ 1997ರಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿ ಪ್ರಾರಂಭವಾದಾಗ ಈ ಸಂಸ್ಥೆಯನ್ನು ಅವರ ಮುತಾಲಿಕೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿಕೊಂಡಂಥ ಅಂದಿನ ಶಾಸಕರಾದ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಅಮೃತಂ ಗಮಯ. ಓಂ ಶಾಂತಿ 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 ಶಾಂತಿ. ಓಂ ಶಾಂತಿ 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 ಶಾಂತಿ. ಹಬ್ಬಕ್ಕ ಪಡೆ ಬಹುಶಃ ನಾನು ಆಗ್ಲೇ ಹೇಳಿದೆ, ನಿಮಗೆಲ್ಲ ಇನ್ಸ್ಪಿರೇಷನ್ ಕೊಡುವಂತ ಪಡೆ ಅಂತ ಹೇಳಿದ್ರೆ ಅದು ರಾಣಿ ಹಬ್ಬಕ್ಕ. ಇಲ್ಲಿ ಬಹುಶಃ ಆ ಸಂದರ್ಭದಲ್ಲಿ ನಾವು ಇತಿಹಾಸದಲ್ಲಿ ರಾಣಿ ಹಬ್ಬಕ್ಕಳನ್ನ ಕುದುರೆಯ ಮೇಲೆ ಊಹಿಸ್ಕೊಳ್ತೇವೆ ಅಥವಾ ನಾವು ದೋಣಿಯ ಮೂಲಕ ಊಹಿಸಿಕೊಂಡ ಸಂದರ್ಭ ಜಾಸ್ತಿ. ಆದರೆ ಇವತ್ತು ಅದೆಲ್ಲವೂ ಹೋಗಿ ಮಾಡರ್ನ್ ಸಿಟಿಗೆ ಬಂದಿದ್ದೇವೆ. ನಾವು ಇವತ್ತು ಹಬ್ಬಕ್ಕಳನ್ನ ಯಾವ ರೀತಿ ಕೂಡ ವರ್ಣಿಸಲಿಕ್ಕೆ ಅಸಾಧ್ಯ. ಅಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ರಕ್ಷಣೆಯನ್ನು ಕೊಡುವ ಸಲುವಾಗಿ ಬಹುಶಃ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿರುವಂಥ ಉಳ್ಳಾಲ ರಾಣಿ ಹಬ್ಬಕ್ಕ ಪಡೆಯವರನ್ನ ಇವತ್ತು ಅಭಿನಂದಿಸುವಂಥ ವಿಶೇಷ ಸಂದರ್ಭ ಒದಗಿದೆ. ಬಂದಿರತಕ್ಕಂಥ ನನ್ನ ಎಲ್ಲ ಸಹೋದರಿಯರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ನೇತೃತ್ವವನ್ನ SI ಶ್ರೀಕಲಾ ಕೀರ್ತಿ ಇವರು ವಹಿಸ್ಕೊಂಡಿದ್ದು ಈಗಾಗಲೇ ನಮ್ಮ ಜೊತೆ ವೇದಿಕೆ. ಧನಲಕ್ಷ್ಮಿ ಅವರು, ನಾನಂತೂ ಅಲ್ಲ, ಹಬ್ಬಕ್ಕ ಪಡೆಯ ಧನಲಕ್ಷ್ಮಿ ಅವರು, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಪ್ರೀನಾ, ದಯವಿಟ್ಟು ಸಪ್ರೀನಾ ಅವರು ವೇದಿಕೆಗೆ ಬರಬೇಕು.
ವೀರವಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ನಮಗೆ ನಮ್ಮ ಸಿಬ್ಬಂದಿಗಳನ್ನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಕರೆಸಿ ಈ ಒಂದು ಸನ್ಮಾನದಾನ ಮಾಡಿದಲ್ಲಿ ಬಹಳ ಅಷ್ಟು ಖುಷಿ ಪಡ್ತಾ ಇದ್ದೀವಿ. ಅದಕ್ಕೆ ನಿಮಗೆ ಉಳ್ಳಾಲ ವೀರವಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ನನ್ನ ಪೊಲೀಸ್ ಇಲಾಖೆಯ ಪರವಾಗಿಯೂ ನಾವು ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಅಬ್ಬಕ್ಕ ಪಡೆ 30/4/2019 ನಮ್ಮ ಪೊಲೀಸ್ ಆಯುಕ್ತರು ನಮ್ಮನ್ನು ಒಂದು 50 ಜನ ತಂಡಗಳನ್ನು ಏರ್ಪಡಿಸಿದ್ದು. ಈ ತಂಡಗಳ ಉದ್ದೇಶ ಏನೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ಮಂಗಳೂರು ಸಿಟಿ ಮಾತ್ರ ಬರೀ ದಕ್ಷಿಣ ಕನ್ನಡದಲ್ಲಿ ಡಿಸ್ಟಿಕಲ್ಲಿ ದುರ್ಗಾ ಪಡೆ ಎಂದಿದೆ. ನಮ್ಮ ಸಿಟಿಯಲ್ಲಿ ವೀರ ರಾಣಿ ಅಬ್ಬಕ್ಕ ಪಡೆ ರಾಣಿ ಅಬ್ಬಕ್ಕ ಪಡೆ ಅಂತ ಹೇಳಿ ಒಂದು ಹೆಸರಿಗೆ ಹುಡುಕಿಕೊಂಡು ನಮ್ಮ ಸಾಹೇಬರು ಏನು ಹೇಳಿದರು, ಉಳ್ಳಾಲದಲ್ಲಿ ಫಸ್ಟ್ ಫ್ರೀಡಮ್ ಫೈಟರ್ ಆಗಿರುವ ವೀರ ರಾಣಿ ಅಬ್ಬಕ್ಕ ಪಡೆದ ಹೆಸರೇ ಇಡೋಣ, ಅದು ಚೆನ್ನಾಗಿರುತ್ತದೆ ಅಂತ ಹೇಳಿ ರಾಣಿ ಅಬ್ಬಕ್ಕ ಪಡೆ ಅಂತ ಒಂದು ಹೆಸರನ್ನು ಇಟ್ಟಿದ್ದೀವಿ. ಅದಕ್ಕೆ ನಮಗೆ ಭಾಳ ಸಂತೋಷವಾಗಿದೆ. ಅದರಲ್ಲಿ ನೇತೃತ್ವವಾಗಿ ನನ್ನನ್ನು ಅವರು ಸೇರ್ಪಡೆಯ ಮಾಡಿಕೊಂಡ್ರು. ನನಗೆ 50 ಜನ ನನ್ನ ಇಚ್ಛೆಯೆಂದೇ, ನಾನು 15 ಜನ ಎಂದಿತ್ತು, ಸಾಹೇಬರು ನಿನ್ನ ಇಚ್ಛೆಯೆಂದೇ ಮಾಡಿ ಅಂತ ಹೇಳಿಕೊಂಡು ನಾನು 50 ಜನ ಸ್ಟಾಫನ್ನು ಹೇಳಿದ್ವಿ. ಅದರಿಂದ ಸಾಹೇಬರು ಒಪ್ಪಿಕೊಂಡು 50 ಜನ ಸ್ಟಾಫನ್ನು ನನ್ನ ಇಚ್ಛೆಯಿಂದ ಕೊಟ್ಟಿದ್ದಾರೆ. ಆದರೆ ನಮಗೆ ಹೆಣ್ಮಕ್ಕಳಿಗೆ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವ ಒಂದು ಧೈರ್ಯ ಕೊಡುವ ಒಂದು ಉದ್ದೇಶಕ್ಕೆ ಆಗಿ ನಾವು ಈಗ ಒಂದು ಪಡೆಯನ್ನು ನಾವು ಅದೇ ನೇಮಿಕೊಂಡಿದ್ದೀವಿ. ಆ ಪಡೆ ನಾವು ಯಾವ ರೈಲ್ವೆ ಸ್ಟೇಷನ್ಗೆ ಆಗಲಿ, ಸ್ಕೂಲ್ ವಡಾರದಲ್ಲಿ ಆಗಲಿ, ಮಾಲ್ಗಳಲ್ಲೇ ಆಗಲಿ, KSRTC ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಿ ಆ ಮಕ್ಕಳು ಶಾಲೆಗೆ ಹೋಗಿ ಬರೋ ಸಮಯ, ಹೆಣ್ಮಕ್ಕಳು ಕೆಲಸಕ್ಕೆ ಹೋಗಿ ಬರೋ ಸಮಯ ಬಸ್ ಸ್ಟ್ಯಾಂಡ್ಗಳಲ್ಲಿ ತುಂಬ ಕುಡುಕರದು ಉಪದ್ರವ ಹಾಗೂ ಇದರ ಗಂಡಸರಿಗೆ ಉಪದ್ರವ, ಚೂಡಾಯಿಸೋದು, ತಮಾಷೆ ಮಾಡೋದು, ಇಂಥವರನ್ನು ನಾವು ಯಾರಾದ್ರು ಮಹಿಳೆಯರು ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ಮೂವಿಂಗಲ್ಲಿ ನಮ್ಮ ಸಿಬ್ಬಂದಿಗಳು ಎಲ್ಲ ಕಡೆಯಲ್ಲಿ ಮೂವಿಂಗಲ್ಲಿ ಇರ್ತಾರೆ. ನಮ್ಮ ಸಿಬ್ಬಂದಿಗಳನ್ನು ನೋಡಿದ ಕೂಡಲೇ ಯಾರೋ ಮಹಿಳೆಯರು ಬಂದು ನಮಗೆ ದೂರು ಕೊಟ್ಟಲ್ಲಿ ಅವರನ್ನು ತಕ್ಷಣ ನಮ್ಮ ಕಸ್ಟಡಿಯಲ್ಲಿ ತಗೊಂಡು ಅದಕ್ಕೆ ಬೇಕಾದ ಅವರ ಮೇಲೆ ಕಾನೂನು ಕ್ರಮ ನಾವು ಜರುಗಿಸ್ತೀವಿ. ಅದಕ್ಕೋಸ್ಕರ ಈ ಒಂದು ಅಬ್ಬಕ್ಕ ಪಡೆಯನ್ನು ನೇಮಕೊಂಡಿರ್ತೀವಿ. ಅಬ್ಬಕ್ಕ ಪಡೆಯಲ್ಲಿ ಒಟ್ಟು 50 ಜನ ಸ್ಟಾಫ್ಗಳಲ್ಲಿ ಎಲ್ಲ ಸಿಟಿ ಏರಿಯಾ ಎಲ್ಲ ಸ್ಟೇಷನ್ಗಳಲ್ಲಿ 4 ಜನ, ಅದು ಯಾವ ಸ್ಟೇಷನ್, ಒಂದು ಸ್ಟೇಷನ್ 4 ಜನ, ಒಂದು ಸ್ಟೇಷನ್ 5 ಜನ, ಹೀಗಾಗಿ ನಾವೆಲ್ಲ ಡಿವೈಡ್ ಮಾಡಿ ಅದಾದ ಸ್ಟೇಷನ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಅವರಿಗೆ ಅಲ್ಲಿ ಕೊಟ್ಟಿರ್ತೀವಿ. ಅದರಿಂದ ಎಲ್ಲ ಮೇಲ್ವಿಚಾರಣೆಯನ್ನು ವಾರದಲ್ಲಿ ಕಲೆಕ್ಟ್ ಮಾಡಿ ನಮ್ಮ ಆಯುಕ್ತರಲ್ಲಿ ನಮ್ಮ ಕಮಿಷನರ್ ಸಾಹೇಬರಲ್ಲಿ ನಾವು ಆ ವರದಿಯನ್ನು ಕೊಡ್ತೀವಿ. ಅದರ ಮಧ್ಯದಲ್ಲಿ ವಾರಕ್ಕೊಂದ್ಸಲ ನಾನು ಚೆಕ್ ಮಾಡ್ತೀನಿ. ಹಾಗಾಗಿ ನಮ್ಮ ಅಬ್ಬಕ್ಕ ಪಡೆ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೀನಿ. ಇನ್ನು ನಿಮ್ಮಂಥ ಸಹಕಾರದಿಂದ ನಮ್ಮ ಅಬ್ಬಕ್ಕ ಪಡೆಗಳಿಗೆ ಒಳ್ಳೆ ಸಹಕಾರವನ್ನು ನೀಡಿ ನಿಮ್ಮೆಲ್ಲ ಸಹಕಾರವನ್ನು ಅವರಿಗೆ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು. ಅಬ್ಬಕ್ಕ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಿಕೊಂಡು ಬಂದಂತಹ ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇದರಲ್ಲಿದ್ದಾರೆ. ಅದು ಜಯರಾಮ್ ಶೆಟ್ಟಿ ಇರ್ಬೋದು, ಮತ್ತು ಕೃಷ್ಣಪ್ಪಣ್ಣ ಇರ್ಬೋದು, ಸಂತೋಷ್ ಅವರು ಇರ್ಬೋದು, ಹೈದರ್ ಪತ್ತಿಪಾಡಿ ಇರ್ಬೋದು, ಭರತ್ ಇರ್ಬೋದು, ಹಕ್ ಇರ್ಬೋದು, ಆನಂದ ಮಾಸ್ಟರ್ ಅವರು ಇರ್ಬೋದು, ಮತ್ತು ನಮ್ಮ ಧನಲಕ್ಷ್ಮಿ ಇರ್ಬೋದು. ಇದಕ್ಕೆಲ್ಲ ರೂವಾರಿಯಾದಂಥ ನಮ್ಮ ದಿನಕರ್ ಉಳ್ಳಾಲ್ ಕೂಡ ಇದ್ದಾರೆ, ಅವರು ಕೂಡ ಇರ್ಬೋದು. ಆದರೆ ಇದು ಬಹಳ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತಹ ಕಾರ್ಯಕ್ರಮ. ಎಲ್ಲ ಸಮಾಜದವರನ್ನು ಸೇರಿಸಿಕೊಂಡು ದೀಪಾವಳಿಯ ಏನು ಸಂದೇಶ ಇದೆ, ಸಮಾಜದ ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತಹ ಒಂದು ಸಂದೇಶ. ಈ ಸಂದೇಶದ ಉದ್ದೇಶ ಏನಂದ್ರೆ, ಇವತ್ತು ನಾವೊಂದು ಇಲ್ಲಿ ಒಂದು ಉದ್ಘಾಟನೆಗೆ ದೀಪವನ್ನು ಉರಿಸಿದೆವು. ಆ ದೀಪ ಯಾವುದೋ ಒಂದು ಲೋಹದಲ್ಲಿ ಮಾಡಿದಂತಹ ದೀಪ. ಅದರಲ್ಲಿ ಒಳಗೆ ಇರುವಂತಹ ದ್ರವ ಅದು ಎಣ್ಣೆ. ಅದು ಯಾವುದೋ ಒಂದು ಮರದಲ್ಲಿ ಆದಂತಹ ಕಾಯಿ, ಅದರಿಂದ ತೆಗೆದಂತಹ ಒಂದು ದ್ರವ, ಅದು ಎಣ್ಣೆ. ಇನ್ನೊಂದು ಆ ಉರಿಯುವಂತಹ ನೆನೆ ಬತ್ತಿ, ಅದು ಕೂಡ ಯಾವುದೋ ಒಂದು ಕಾಯಿಯಲ್ಲಿ ಆದಂತಹದನ್ನು ಬತ್ತಿ ಮಾಡಿ ಅದರಲ್ಲಿ ಇಟ್ಟು ಉರಿಸಿದ್ದಾರೆ. ಇದರ ಅರ್ಥ ಏನಂದ್ರೆ, ದೀಪ ಅದರ ಧರ್ಮವೇ ಬೇರೆ, ಅದು ಲೋಹದ ಒಂದು ವಸ್ತು. ಎಣ್ಣೆ ಅದರ ಧರ್ಮವೇ ಬೇರೆ,
ಅದು ದ್ರವ ರೂಪದ ವಸ್ತು. ಹಾಗೆ ಆ ಒಂದು ಅದಕ್ಕೆ ಇದು ಬತ್ತಿ, ಆ ಬತ್ತಿ ಕೂಡ ಅದರದ್ದೇ ಧರ್ಮ, ಅದು ಬೇರೆ ಬೇರೆ ಒಂದು ಧರ್ಮದ ಒಂದು ವಸ್ತು. ಇವುಗಳ ಉದ್ದೇಶ ಏನಂದ್ರೆ ಎಲ್ಲವೂ ಒಂದಕ್ಕೆ ಒಂದು ಸಹಕಾರ ಮಾಡಿ ಉರಿದು ಪರಿಸರಕ್ಕೆ ಬೆಳಕನ್ನು ಕೊಡುವಂತಹ ಉದ್ದೇಶ. ಹಾಗೆ ಇವತ್ತು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಉದ್ದೇಶ ಕೂಡ ಅದೇ. ಉಳ್ಳಾಳ ನಗರದಲ್ಲಿ ವೀರರಾಣಿ ಹಬ್ಬಕ್ಕ ಆಳಿದಂಥ ಕಾಲದಲ್ಲಿ ಹಿಡಿದು ಇವತ್ತಿನವರೆಗೆ ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಯಾವುದೇ ವಿಷಯವಾಗಲಿ ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರುವಂಥ ವಿಷಯ. ನಾವೆಲ್ಲರೂ ಒಂದೇ, ನಾವು ಎಲ್ಲರೂ ಒಂದೇ ಇದ್ದಾಗ ಈ ಸಮಾಜ ಬಹಳಷ್ಟು ಗಟ್ಟಿಯಾಗ್ತದೆ. ಹಾಗೆ ಇವತ್ತು ಈ ಸಮಾಜಕ್ಕೆ ನಾವು ಕೆಲವು ಸಮಯದಲ್ಲಿ ನಾವು ಕೂಡ ದೀಪ ಇದ್ದಾಗೆ ಇದ್ದೇವೆ. ಯಾಕೆಂದ್ರೆ ದೀಪ ಉರಿದಾಗ ಅದರ ಕಾಲಿನ ಬುಡ, ಅದರ ಕೆಳಭಾಗ ಕತ್ತಲಿರ್ತದೆ. ನಾವು ಎಷ್ಟೇ ಸಮಾಜ ಸೇವೆಯನ್ನು ಮಾಡಲಿ ನಮ್ಮಲ್ಲಿ ಕೂಡ ತಪ್ಪುಗಳು ಕಂಡು ಬರ್ತದೆ. ಆ ತಪ್ಪುಗಳನ್ನು ತಿದ್ದಿಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಪ್ರಯತ್ನಗಳು ನಡೆದಾಗ ಸಮಾಜ ನಾವೆಲ್ಲ ಪ್ರೀತಿ, ವಿಶ್ವಾಸ, ಅನ್ಯೋನ್ಯದಿಂದ ಬದುಕಲಿಕ್ಕೆ ಸಾಧ್ಯ. ಹಲವಾರು ವರ್ಷಗಳಿಂದ ಈ ಒಂದು ಹಬ್ಬಕ್ಕ ಉತ್ಸವವನ್ನು ನಡೆಸಿಕೊಂಡು ಇಷ್ಟು ಎತ್ತರಕ್ಕೆ ಬೆಳೆಸಿದಂತ ನಮ್ಮ ದಿನಕರ್ ಉಳ್ಳಾಲ್ ಮತ್ತು ಅವರ ಸಂಗಡಿಗರು, ಅವರಿಗೆ 100ಕ್ಕೆ 100 ಅಭಿನಂದನೆಯನ್ನು ಕೊಡಬೇಕು. ಕರಾವಳಿ ವೀರರಾಣಿ ಹಬ್ಬಕ್ಕ ಪಡೆಗೆ ಇವತ್ತು ಸನ್ಮಾನವನ್ನು ಮಾಡಿದರು. ಅದರ ಪ್ರಮುಖರು ಇವತ್ತು ಹೇಳಿದರು ನಮ್ಮ ಉದ್ದೇಶ ಏನು ಅಂತ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವಾಗ ತೊಂದರೆ ಆದಾಗ ಅವರು ನೇರವಾಗಿ ಅವರನ್ನು ಸಂಪರ್ಕಿಸಿ ತಮ್ಮ ತೊಂದರೆಗಳನ್ನು ಹೇಳಿಕೊಂಡಾಗ ಆ ತೊಂದರೆಯನ್ನು ಹೇಗೆ ಸರಿ ಮಾಡಬೇಕೆನ್ನುವಂಥ ಉದ್ದೇಶ ಈ ಹಬ್ಬಕ್ಕ ರಾಣಿ ಪಡೆಯದು. ಇವತ್ತಿನ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಆಗುವುದು 100ಕ್ಕೆ 100 ಸತ್ಯ. ಅಧಿಕಾರಿಗಳ ಒಳ್ಳೆಯ ಆಲೋಚನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ 50 ಸದಸ್ಯರ ಈ ಪಡೆ ಒಂದಲ್ಲ ಒಂದು ದಿವಸ ಇಡೀ ರಾಜ್ಯಕ್ಕೆ ಹೆಸರು ಮಾಡುವಂತಹ ಈ ಹಬ್ಬಕ್ಕ ರಾಣಿ ಪಡೆಯ ಕಾರ್ಯ ಪ್ರವೃತ್ತಿ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಹೆಣ್ಣು ಮಕ್ಕಳಿಗೆ ಬಲವನ್ನು ಕೊಡುವಂತಹ ಶಕ್ತಿ ನಿಮಗೂ ಬರಲಿ. ಯಾವುದೇ ಭೇದ ಇರಲಿಲ್ಲ. ನಮ್ಮ ದೇಶದಲ್ಲಿ ಪರಾಕಿಯರು ಬಂದು ಇಲ್ಲಿ ಎಲ್ಲ ಲೂಟಿ ಮಾಡಿ ಕೊಂಡು ಹೋಗುವಾಗ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಗುಲಾಮರಾಗಿ ಮಾಡಿರುವ ಸಂದರ್ಭದಲ್ಲಿ ಈ ಹಬ್ಬಕ್ಕನವರು ಎಲ್ಲ ಈ ಊರಿನ ಧರ್ಮೀಯರನ್ನು ಸೇರಿಸಿಕೊಂಡು ಒಂದು ಸೈನ್ಯವನ್ನು ಕಟ್ಟಿ ಅವರಿಗೆ ಹೋರಾಟ ಮಾಡಿದಂಥ ಚರಿತ್ರೆ ಇದ್ದಂಥ ಒಂದು ಹಬ್ಬಕ್ಕನ ಚರಿತ್ರೆ. ಆ ರೀತಿಯಲ್ಲಿ ಈ ಒಂದು ನಮ್ಮ ವೀರನ ಹಬ್ಬಕ್ಕ ಈ ಸಮಿತಿ ಇಲ್ಲಿ ಈ ಪ್ರದೇಶದ ಎಲ್ಲ ಧರ್ಮೀಯರನ್ನು ಒಟ್ಟಿಗೆ ಸೇರಿಸಿಕೊಂಡು ಕಾರ್ಯಕ್ರಮ ಹಾಕುತ್ತಾ ಎಲ್ಲರ ಒಂದು ಸೌಹಾರ್ದತೆ ಸಾಮರಸ್ಯದಲ್ಲಿ ಮುಂದುಕೊಂಡೋಗ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಂಥ ಈ ಹಬ್ಬಕ್ಕೋತ್ಸವ ಸಮಿತಿ ಇವತ್ತು ದೀಪಾವಳಿಯ ದಿನ ಈ ಒಂದು ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಯಾಕೆಂದರೆ ದೀಪಾವಳಿ ಎಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಈಗ ಮಾತಾಡಿದವರು ಹೇಳಿದರು ಕಡೆಗೆ, ಇದು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಾವು ನಮ್ಮ ಜೀವನ ನಮ್ಮ ಹೃದಯ ಮಾತ್ರ ಅಲ್ಲ, ಇಡೀ ಸಮಾಜ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಿ ಎಲ್ಲರೂ ಒಂದು ಸಮಾನರಾಗಿ ಸೌಹಾರ್ದತೆಯಿಂದ ಒಂದು ಸಮಾಧಾನದಿಂದ ಈ ಒಂದು ಸಮಾಜ ಮುಂದೆ ಹೋಗಲಿ ಅಂತ ಈ ಭಾವನೆಯಲ್ಲಿ ಆಚರಣೆ ಮಾಡಿಕೊಂಡು ಬಂದಂಥ ಈ ಒಂದು
ದೀಪಾವಳಿ ಆಚರಣೆ ದಿನ ದೀಪಾವಳಿ ಕಾರ್ಯಕ್ರಮ. ಇದರಲ್ಲಿ ಎಲ್ಲ ಧರ್ಮೀಯರು ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬರ್ತಿದ್ದೇವೆ. ಅದರೊಟ್ಟಿಗೆ ಈಗ ನಮ್ಮ ರಾಣಿ ಅಬ್ಬಕ್ಕ ಬಡೆಗೆ ಸನ್ಮಾನ ಕಾರ್ಯಕ್ರಮ ಅವರು ಮಾತನಾಡುವಾಗ ಅದರ ಇನ್ಸ್ಪೆಕ್ಟರ್ ಹೇಳಿದರು, ಈ ಒಂದು ಕಾರ್ಯಕ್ರಮ ನಮಗೆ ಇಲ್ಲಿಯೇ ಈ ಕಾರ್ಯಕ್ರಮ ಅವರಿಗೆ ಸನ್ಮಾನ ಕೊಟ್ಟದ್ದರಿಂದ ಇದರ ಹಿಂದೆ ಭಾರಿ ಒಂದು ಮಹತ್ವವಾದ ವಿಚಾರ ಉಂಟು. ಅದು ಎಂತಂದ್ರೆ ಇಲ್ಲಿದ್ದಂಥ ನಮ್ಮ ಮಹಿಳೆಯರಿಗೆ ಅಥವಾ ಹೆಣ್ಮಕ್ಕಳಿಗೆ ಅಥವಾ ಅಮಾಯಕರಿಗೆ ಯಾವ ರೀತಿಯಲ್ಲಿ ತೊಂದರೆ ಆದರೆ ನಾವು ಯಾರ ಹತ್ರ ಹೋಗಿ ನಮ್ಮ ಒಂದು ಸಮಸ್ಯೆಯನ್ನು ಹೇಳಿದರೆ ಪರಿಹಾರ ಸಿಕ್ಕಬಹುದಂತ ಈಗ ಮಾತಾಡಿದಂಥ ಮೇಡಮ್ ಈಗ ಹೇಳಿದರು. ನಿಮಗೆ ಯಾವುದೇ ಸಮಸ್ಯೆ ಬಂದರೆ ನಮ್ಮ ಹತ್ರ ಬಂದು ಹೇಳಿ, ನಾವೆಲ್ಲ ಯಾವ ರೀತಿ ಅದು ಶಾಲಾ ಕಾಲೇಜಿ ಸುತ್ತ ಆಗಿರ್ಬೋದು ಅಥವಾ ಜನ ಸೇರಿದಂಥ ಜಾಗ ಆಗಿರ್ಬೋದು ಅಥವಾ ಒಂದು ನಗರದ ದೊಡ್ಡ ರಸ್ತೆ ಆಗಿರ್ಬೋದು, ಎಲ್ಲೇ ಆದರೂ ಅಮಾಯಕರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ, ಯುವತಿಯರಿಗೆ ಏನಾದರೂ ತೊಂದರೆ ಆದರೆ ನಮ್ಮಲ್ಲಿಗೆ ಬಂದು ವಿಚಾರಿಸಿದರೆ ಅದಕ್ಕೆ ಸೂಕ್ತ ನಾವು ಕಾರ್ಯಕ್ರಮವನ್ನು ತೆಗೊಳ್ತೇವೆ ಅಂತ ಹೇಳಿದ್ವಿ. ಎಲ್ಲ ನಮ್ಮ ಮಹಿಳೆಯರಿಗೆ ಒಂದು ಧೈರ್ಯವನ್ನು ತುಂಬಿಸುವಂಥ ಒಂದು ಕಾರ್ಯಕ್ರಮ ಆಗಿ ಬಂತಿದೆ. ಅದರೊಟ್ಟಿಗೆ ಇವರಿಗೆ ಮಾಡಿದಂಥ ಈ ಸನ್ಮಾನ ಕಾರ್ಯಕ್ರಮ ನಮ್ಮ ಈ ಒಂದು ಹಬ್ಬಕ್ಕ ಪಡೆಗೆ ಕೂಡ ಇದು ಒಂದು ನಮ್ಮ ಜನಗಳು ಯಾವಾಗಲೂ ನಾವು ಜನಗಳ ಪರವಾಗಿ ನ್ಯಾಯವಾಗಿ ಕಾನೂನು ರೀತಿಯಲ್ಲಿ ಹೋದರೆ ನಮ್ಮ ಹಿಂದೆ ನಮಗೆ ಇದ್ದರೆ, ನಮಗೆ ನಮ್ಮೊಟ್ಟಿಗೆ ಸಹಕಾರ ಕೊಡಲಿಕ್ಕೆ ಇದ್ದಾರೆ ಅಂತ ಕೂಡ ಆ ವಿಚಾರ ಕೂಡ ಅವರ ಗಮನಕ್ಕೆ ಬರುವಂಥ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ಈ ಒಂದು ದೀಪಾವಳಿ ಕಾರ್ಯಕ್ರಮದಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನಿಟ್ಟು ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ದಾರಿದೀಪವನ್ನು ತೋರಿಸಿ ಕೊಟ್ಟಾಗೆ ಆಗಿದೆ. ಈ ದೀಪದ ಕಾರ್ಯಕ್ರಮದಲ್ಲಿ ಇದು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ದೀಪ ವ್ಯವಸ್ಥೆ ಆಯ್ತಾ ಅಂತ ಭಾವನೆಯನ್ನು ಮರಕಾಲ, ಕುಟ್ಟಿಪೋಖರಿಯಂತಹ ಸ್ಥಳೀಯ ನಾಯಕರ ಜೊತೆ ಹೋರಾಟವನ್ನ ಮಾಡಿರುವಂತದ್ದು. ಇಟಲಿಯ ಪಿಯೆಟ್ರೋ ದಲವೆಲ್ಲೋ ಎಂಬ ಬರಹಗಾರ ಹಬ್ಬಕ್ಕಳನ್ನ ಬಹುಶಃ 2-3 ಸಲ ಉಳ್ಳಾಲಕ್ಕೆ ಭೇಟಿ ಮಾಡಲಿಕ್ಕೆ ಬಂದಿರತಕ್ಕಂತ ಎಲ್ಲ ಇತಿಹಾಸದ ನೆನಪುಗಳನ್ನ ವೇದಿಕೆಯಲ್ಲಿರುವಂತಹ ಹಿರಿಯರು ನಮಗೆ ಮತ್ತೆ ನೆನಪಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾರೆ. ಗೌರವಾನ್ವಿತ ಇತ್ತದ ಮುಖ್ಯಮಂತ್ರಿ ಯಡಿಯೂರಪ್ಪರ ಅಪಗ ಮುಖ್ಯಮಂತ್ರಿ ಆಯರು ಜಯರಾಮ್ ಸೆಟ್ರಿನೊಟ್ಟಿಗೆ ಮೆಕ್ಲ ಟೀಮ್ ಬರ್ಪುಡು ಎಂಗ್ಲಿಗೆ ಇಂಚಿಂಚಿನ ಒಂದು ಕಾರ್ಯಕ್ರಮ ದೇಶದ ಸ್ವಾತಂತ್ರ್ಯಕ್ಕೆ ಬರೋದು ಹೋರಾಟ ಮಂತನ ವೀರರಾಣಿ ಹಬ್ಬಕ್ಕೂ ಎಂಗ್ಲೆ ಉತ್ಸಾಹ ಮನ್ಪ ಐಕ್ಯ ಎಂಜಿನ ಎಂಗ್ಲೆ ವ್ಯವಸ್ಥೆ ಮನ್ಪೋಡು ಪನ್ನನ ಕಾಮಧೇನು ಪನ್ಪುನ ಪುದರ್ದ ಯಡಿಯೂರಪ್ಪರು 25 ಲಕ್ಷ ರೂಪಾಯಿ ತಕ್ಷಣ ಶಾಂಕ್ಷನ್ ಮನ್ಪೇರು ಏತೆ 25 ಲಕ್ಷ ಇತ್ತ ಅವ್ರು 2019 ವರ್ಷದ ಬೊಕ್ಕ 30 ಲಕ್ಷ ಇತ್ತ ತಿಕ್ಕೊಂದು 30 ಲಕ್ಷ ತಿಕ್ಕೊಂದು ಹಾಂಡ ಆ 30 ಲಕ್ಷ ರೂಪಾಯಿ ತಿಕ್ಕೊಂದು ಇತ್ತು ನಾನಲ್ಲ ವ್ಯವಸ್ಥಿತ ರೀತಿಯಲ್ಲಿ ಒರಿಯಾಗ ಸ್ವಾತಂತ್ರ್ಯ ಕೊಡ್ದು ಪೊರ್ಲುದ ಸೋಕುದ ಎಡ್ಡ ರೀತಿದ ಸಮಾಜಗಡ್ಡ ಸಂದೇಶ ಕೊರಪು ನಂಚಿನ ದೇಶಕ್ಕೆ ಬರೆದು ಸ್ವಾತಂತ್ರ್ಯ ಬರೆದು ಹೋರಾಟ ಮಂತನ ಹಬ್ಬಕ್ಕನ ಪುದರನ ಅತ್ತ ಉತ್ತುಂಗ ಸ್ಥಿತಿಗೆ ಕೊಣಪು ನಂಚಿನ ಬೇಲ ಆತನೇಜ್ ದಾದಾ ಆತಜಿ ಬಂದ ನೆತ್ತ ಇದೆ ರಾಜಕೀಯ 2 ಕೋಟಿ ರೂಪಾಯಿ ಶಾಂಕ್ಷನ್ ಮಂತ್ರಿ DV ಸದಾನಂದ ಗೌಡ್ರೆ ಎಂಚವಣ್ಣನ ಹಬ್ಬಕ್ಕ ಭವನ ಅವರು ಬಂದ ಮೇಕ್ಲ ಟೀಮ್ ಬರ್ತದಕ್ಕೆ ಎನ್ನಾಗ ಬೈಟ್ ಉಂತಿನ ಎನ್ನ ಪುಗಿಲೆ ಕೈ ಪಾಡದೆ DV ಸದಾನಂದ ಗೌಡ್ರು ಬಂತಾರೆ 2 ಕೋಟಿ ರೂಪಾಯಿ ನಿಗ್ಲೆ ಕೊರಕ ನಿಗ್ಲಿ ಎಡ್ಡೆ ಜಾಗಿನ ಸಿಲೆಕ್ಟ್ ಮನ್ಪುಲೆ ಹಬ್ಬಕ್ಕ ಸಭಾಭವನ ಎಡ್ಡೆ ಮಾದರಿಯಾದ ಕರ್ನಾಟಕ ರಾಜ್ಯಡು ತೂಪು ನಂಚಿನ ಬೇಲೆ ಆವಡಂದು ಪಂಡದು ಯಥಾ ವರ್ಷ ಅಂದೆ 5 ಪಕ್ಕ DV ಸದಾನಂದ ಗೌಡ್ರ ಸೆಂಟ್ರಲ್ ಗವರ್ಮೆಂಟ್ 2 ಸತ್ಯ ಮಿನಿಸ್ಟರ್ ಆಯ್ರಿ ಆಂಡ ಹಬ್ಬಕ್ಕ ಸಭಾಭವನ ಇನಿ ಮುಟ್ಟ ಮನ್ಪೇರ ಆತಿಜಿ ದಾದೆಗೆ ಪನ್ಪೆ ಪನ್ನ ಮೂಜಿ 4 ದಿನ ದುಂಬು ಕರ್ನಾಟಕ ರಾಜ್ಯ ಬಿಜೆಪಿ ಕಾರ್ಯಾಲಯಕ್ಕೆ ಯಾನ್ ಪೋನಾಗ ರಾಜ್ಯಾಧ್ಯಕ್ಷನ ತೋಡು ಪೋನಾಗ ಈ ಪುಣ್ಯಾತ್ಮೆ ಈ ಅಧ್ಯಕ್ಷ ದಿನಕರ ಉಳ್ಳಾಲೆ ಕೆಲವು ಫೈಲ್ ಬತ್ತೊಂದು ರಾಜ್ಯಾಧ್ಯಕ್ಷರನ್ನ ಚೇಂಬರ್ದ ಬರಿದು ಕುಳಿದೇರು ಎಂತ ಆಶ್ಚರ್ಯ ಅಂದ್ರಿ ಮೇರೆದಲ್ಲ ಬಿಜೆಪಿ ಹತ್ತು ಮೇರೆ ರಾಜ್ಯಾಧ್ಯಕ್ಷರಂತ ಅದೇ ಬೈದೇರಿ ಮೀಟ್ ಆಯ್ರ ಬೈದೆ ಮೇರೆದಲ್ಲ ಬಿಜೆಪಿ ಬರ್ಪೇರ ಅಂದ್ರೆ ಎನ್ನ ಲೆಕ್ಕಾಚಾರ ಇತ್ತು ಆನ ಈ ಪುಣ್ಯಾತ್ಮ ಏನಾರ ಬಂದ್ಪೇರಿ ಯಾನ್ ಬೈದಿನಿ ನಿಕ್ಲೇದ ಕ್ಷೇತ್ರದ ಅಧ್ಯಕ್ಷರೇ ನಿಕ್ಲೇದ ಪಂತಿಜಿ ಎಂಗ್ಲೆಗೆ ಒಂದು 2 ಕೋಟಿ ರೂಪಾಯಿ ಕೊರ್ಪೆ ಬಂತೇರಿ ಆನ ರಾಜ್ಯಾಧ್ಯಕ್ಷರ ಆಯ್ಕೆ ಎಂಜಿ ನನ್ನ ಮಿನಿಟ್ ಪಾಡೋಡು ಆರು ಯಡಿಯೂರಪ್ಪರ ಪನೋಡು 6 ಬಾರ್ಜಿ ನನ್ನ 2 ಕೋಟಿ ತಿಕ್ಕುಜಿ ಈರ್ಲ ಬತ್ತ ಪನೋಡು ಬಂದ್ರೆ ಕೈಟು ಒಯ್ಪುವೇರು ಸೀದಾ ರಾಜ್ಯಾಧ್ಯಕ್ಷರ ಪನ್ಪೇರೆ ಎಂಗ್ಲನ ಹಬ್ಬಕ್ಕ ಭವನ ಕನಸಾದೇ ಒರಿದಂದ್ರೆ ಆ ಕನಸು ಎಂಗ್ಲೆ ನನಸಾವಡು ಆ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಂತದನ ಆನಿದ ಲೆಟರ್ನೆಲ್ಲ ತೋಜವೇರೆ ಈತ ಫೈಲ್ ಉಂಡು ಆನ ಆಯ್ತ ಒಟ್ಟಿಗೆ ಭಾರಿ ಜನ ಎತ್ತಿ ನಡೆದವರ ಒಂದು 500 ಮಿತ್ತದ ಜನ ಆಫೀಸರ್ ಅವಳು ಇತ್ತು ನಡೆದವರ ಮೇರೆ ಬೊಕ್ಕಲ 5 ಮಿನಿಟ್ ಬಾತೆರ ಅವಕಾಶ ಕೊಡ್ದು ಎಲ್ಲಂಜೆ ಉಸ್ತುವಾರಿ ಸಚಿವರ ಬಾತೆರ್ಲೆ ಎಂಗ್ಲೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾನ್ ಪಾತೆರ್ವ ಈ ಎಂಚಿನಲ್ಲ ಅವಡು ಹಬ್ಬಕ್ಕ ಭವನ ಮನ್ಪುಳೆ ಎಂದು ಬಂದರೆ ಮೇರೆ ಧೈರ್ಯ ಬಂದ್ಪೇರಿ ಮೇರೆ ಅಳ್ತು ಬರ್ಪೇರಿ ಆಂಡ ಬುಡಂದ ನಂಚಿನ ಎಂಜಿನ ಬಂದ್ಪೇರಿ ಛಲ ಬಿಡದ ವಿಕ್ರಮನಂತೆ 3ನೇ ಉಪಮುಖ್ಯಮಂತ್ರಿ ಡಾಕ್ಟರ್ ಮೇರೆ ಅಶ್ವಥ್ ನಾರಾಯಣ್ ಮನ್ನಗ
ಮಾತಾಡಿದ್ದು ಎಂಕ್ಲ ಕ್ಷೇತ್ರದ ಅಧ್ಯಕ್ಷ ಉಳ್ಳರು, ಎಂಕ್ಲ ಕ್ಷೇತ್ರದ ಪದಾಧಿಕಾರಿಗಳು ಎಂಕ್ಲೆಲ್ಲ ನೋಕೋದು ಈ ಪುಣ್ಯಾತ್ಮೆ ಅಶ್ವಥ್ ನಾರಾಯಣ ಬಂದ್ರೆ 2 ಕೋಟಿ ರೂಪಾಯಿ ಕೊರಲಿ ಅಂದು 2 ಕೋಟಿ ರೂಪಾಯಿ ಕೊರಲಿ ಸರ್, ನಮ್ಮದು ಬಿಲ್ಡಿಂಗ್ ಉಳಿದಿದೆ ಅಂತ ಎಂಕ ಆಶ್ಚರ್ಯ ಅಂಡಿ ಈ ಪುಣ್ಯಾತ್ಮಕ್ಕೆ ಬಾಕಿದ ಬಿಜೆಪಿ ಒಂಜಿ ಇಂಜಿನ ಪನ್ಮುನಿ ಅಂದ ಬಿಜೆಪಿಗೆ ವಿಶೇಷವಾದ ಒಂಜಿ ಸಂವಿಧಾನ ಉಂಡು. ಏರು ಪೋಂಡು ನೇರವಾದ ಪೋದು ಬಿಜೆಪಿ ದಂದುತಿಗೂ ಜಾನ ಬಿಜೆಪಿಗೆ ತಲಾ ಮಟ್ಟರು ಗ್ರಾಮ ಸಮಿತಿಯ ಅಧ್ಯಕ್ಷ ಗೆಂಚ ಅಧಿಕಾರ ಉಂಡ, ಕ್ಷೇತ್ರ ಸಮಿತಿದ ಅಧಿಕಾರ ಇತ್ತು ನಡೆದ ಕ್ಷೇತ್ರ ಸಮಿತಿ ಅಧ್ಯಕ್ಷರ ಲೆಟರ್ ಬತ್ತಂದು ಬಲ್ಲೆ ನಿಗ್ಲಿ 2 ಕೋಟಿ ರೂಪಾಯಿ ಕೊಡ್ಪಾರ ಬಂದ್ಪಾರ 2 ಕೋಟಿ ರೂಪಾಯಿ ಏನಾರ ಅಶ್ವಥ್ ನಾರಾಯಣ್ ಬಂದ್ಪಾರ ಏನ್ರಿ ಅವ್ರು ಕೇಳೋದು ಸರಿಯಾ 100ಕ್ಕೆ 100 ಆಗಲೇಬೇಕು, ರಾಜ್ಯಕ್ಕೆ ಬಿಟ್ಟು ಬಿಡುವ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡು ಆಯ್ತಾ. ಬೇಕೆ ನಮ್ಮ ಉಸ್ತುವಾರಿ ಸಚಿವರಂಜನ ಶ್ರೀನಿವಾಸ ಪೂಜಾರನ ಬೆರಿಟೆ ಪೋವಂದುಳ್ಳೇರಿ ಪೋದು ಅಟ ಕಟ್ಟುವರಿ ಅಡ್ಡದ ಅರೆಗೆ ಒತ್ತೇ ಪೂರಕವಾದ ಕೊರ್ಪೇರಿ 2 ಕೋಟಿ ರೂಪಾಯಿ ಕೊರ್ಲೆ ಸರ್ ಎಂಗ್ಳು ಒಂಜಿ ಹಬ್ಬಕ್ಕ ಸಭಾಭಾವನ ಮನ್ಪುವ ಆನ ಯಾನ್ ಪನ್ಮನೆ ರಾಜಕೀಯೇತರವಾದ ರಾಜಕೀಯದ ಜಂಜಟಡು ನುಮ್ಮದ ಮಿನಿಸ್ಟರ್ ಆದಿಪೇರು ನುಮ್ಮದ MLA ಆದಿಪೇರು ಇನಿ ಮುಟ್ಟ ಬಿಜೆಪಿ ಬರ್ದ MLA ಬೈತೀನಿ ಈ ಪುಣ್ಯಾತ್ಮೆ ಮಾತ್ರ ಒಂದು ವೇಳೆ ಎಂಕ ಮುರ ನಿನಕಲು ಮಾತಾಡಲ ಕೊಡದ ಅವಕಾಶ ಮಂತ ಕೊಡ್ತಾರಲ್ಲ ಇನಿ ಹಬ್ಬಕ್ಕ ಭವನ ಶುರುವಾತು ನೂದೇಕನ್ನೋದು ಶುರುವಾತು. ಸೆಂಟ್ರಲ್ ಬಿಜೆಪಿ ಸರ್ಕಾರ ಪುನಿ ಕ್ಷೇತ್ರ ಬಿಜೆಪಿ ರಾಜ್ಯದ ಬಿಜೆಪಿ ಸರ್ಕಾರ ಪುನಿ ಬೇರೆ ದಿನಕರು ಒವ್ವೇ ಪಾಟಿದಾರೆ ಆದಿಪ್ಪು ಆ ಪಾಟಿ ಲೆಕ್ಕತ್ತಿ ನಮ್ಮ ಉಲ್ಲಾಲುಡು ಹಬ್ಬಕ್ಕ ಸಭಾಭವನ ಅವರೇ ಆವಡು ಹಬ್ಬಕ್ಕ ಭವನ ಅವರೇ ಆವಡು ಹಬ್ಬಕ್ಕ ಆ ರಾಣಿ ಹಬ್ಬಕ್ಕ ಆನಿದ ಸಮಯದ ಸ್ವಾತಂತ್ರ್ಯ ಬಡದು ಹೋರಾಟ ಮನ್ಪುಣಗ ಕೇವಲ ಹಿಂದುಲೆಗೆ ಬಡದು ಮತ್ತೆ ಜಾತಿ ಮತ ಭೇದ ಬಡದು ನಮ್ಮ ಮಾತ ಒಂಜಪ್ಪೆ ಜೋಕ್ಲು ನಮ್ಮ ಮಾತ ಭಾರತಾಮ್ಯನ ಜೋಕ್ಲು ಭಾರತ ಒರಿಯೋರು ಬಂದು ಹೋರಾಟ ಮಂತಿಲಕನೆ ಇನಿ ಹಬ್ಬಕ್ಕ ಆ ಉತ್ಸಾಹ ಸಮಿತಿ ಇಲ್ಲ ಜಾತಿ ಮತ ಭೇದ ಬಡ್ದು ಮಾತ ಜಾತಿ ದಾಖಲೆ ಒಂಜಪ್ಪೆ ಜೋಕ್ಲೆ ಲೆಕ್ಕ ನಮ್ಮ ಮಾತ ಒಟ್ಟಾದ ಒಂಜಾದ ಈ ಕ್ಷೇತ್ರಡು ಹಬ್ಬಕ್ಕ ಭವನ ಆವಡು ಬಂದ್ಪುನ ಮಾತೆಲ್ಲ ಕನಸೆ ನನಸ ನಾರಾಯಣ ದೇವರ ಎರಡ ಆಯ್ ಬಾರಿ ಮಲ್ಲ ದಾನಶೂರ ಅದುಪ್ಪೆ ಅಂಚ ದುಪ್ಪನಗ ಇಂಕ ಮೂಜಂಗೈ ಜಾಗ ಕೊರಡು ಪನ್ನಗ ಸುರುತ್ತ ಕಾರಣ ಆಕಾಶಗೂ 5 ಬೊಕ್ಕದ ಭೂಮಿಗೆ ಬೊಕ್ಕದ ಕಾರು ಒಲ್ಪದಿಯೋಡು ಪನ್ನನ್ನಾಂಡ ಆ ಬಲೀಂದ್ರನ ತೆರಕ್ಕೆ ಎಂಚದಿಯನ ಅಂಚನೆ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಕರಿನ 22 ವರ್ಷೋಡದಿಂಚ ನಿರಂತರವಾದ ಅವೇ ಒಂಜಿ ರಾಜಕೀಯ ಪಕ್ಷ ಬರಡು ತನ್ನ ಸ್ಥಾನಮಾನದ ಬಗ್ಗೆ ಹಬ್ಬಕ್ಕಗೆ ನ್ಯಾಯ ಕೊರಡು ಪನ್ಪನ ನಿಟ್ಟಿಡು ಕರಿನ ಸರ್ತಿ ಬತ್ತುಪ್ಪನಗ DCM ಅಶ್ವಥ್ ನಾರಾಯಣರ ಬತ್ತುಪ್ಪನಗ 2 ಕೋಟಿ ರೂಪಾಯಿ ಅಧ್ಯಯನ ಪೀಠಗೂ ಕೇಂದಿನ ಎಂಕ್ಲನ ಬಳಗ ಬಹುಶಃ ಎಂಕ್ಲ ಕನಸನ್ನು ಮಾತೆರ್ಲ ನನಸು ಮಲ್ಪೇರ್ ಪನ್ಪನ ನಿರೀಕ್ಷೆಡು ದುಂಬತ್ತ ಈ ಕಾರ್ಯಕ್ರಮಕ್ಕೆ ಪೋಂದಿಲ್ಲ. ನಮ್ಮ ಒಟ್ಟುಗೊಲ್ಲೆರು ಮೊಗವೀರ ಸಂಘದ ನಾಯಕರ ಅಧ್ಯಕ್ಷರು ಅಂಚನೆ ವೀರರಾಣಿ ಹಬ್ಬಕ್ಕನ ಬಗ್ಗೆ ಒಂಜಾತು ಪೊಲ ಬಿತ್ತಿನಾರು ಎಂಕ್ಲ ಭರತಣ್ಣೆ ಈ ಮಧ್ಯರ್ಮೆಡುಲ್ಲೆರು ಇತ್ತೆ ಮಲ್ಲ ಬಿನ್ನೆರ್ನ ರೆಡ್ ಪಾತ್ರ ಭರತ. ಜೈನರು ನಮಗಿಂತ ವಿಭಿನ್ನ. ನಾವು ಪರಮಾತ್ಮನನ್ನು ನಂಬಿದ್ರೆ ಅವರು ಜೀವಾತ್ಮನನ್ನು ನಂಬೋದು. ಅವರು ಪರಮಾತ್ಮನ ಮೇಲೆ ವಿಶ್ವಾಸ ಇಲ್ಲ, ಜೀವಾತ್ಮನ ಮೇಲೆ ವಿಶ್ವಾಸ. ಅಂಥವರು ಕೂಡ ಈ ದಿನವನ್ನ ಮಹಾವೀರನ ನಿರ್ವಾಣ ದಿನವನ್ನಾಗಿ ಮಾಡ್ತಾರೆ. ಕೆಲವು ಕಡೆ ನಾರ್ತ್ ಇಂಡಿಯಾದಲ್ಲಿ ಗುಜರಾತ್ನಲ್ಲಿ ಹೊಸ ವರ್ಷದ ಆಚರಣೆಯನ್ನು ಕೂಡ ಮಾಡ್ತಾರೆ. ನಾವು ಹಿಂದೂಗಳು ಶ್ರೀರಾಮಚಂದ್ರ ಸೀತೆಯನ್ನ ರಾವಣನನ್ನ ವಧೆ ಮಾಡಿ ಅವನಿಂದ ಬಿಡಿಸಿ ಮತ್ತೊಮ್ಮೆ ಅಯೋಧ್ಯೆಗೆ ಬಂದಂತಹ ದಿನವಂತ ಈ ದೀಪಾವಳಿಯನ್ನು ಆಚರಿಸ್ತೇವೆ. ವಾಮನನಿಂದ ನರಕಕ್ಕೆ ತಳ್ಳಲ್ಪಟ್ಟ ಬಲಿಯನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ಭೂಮಿಗೆ ಕರೆಯುವಂತಹ ದಿನ ಅಂತ ಆಚರಣೆ ಮಾಡ್ತೇವೆ. ಶ್ರೀಕೃಷ್ಣನು ಸಾಂಕೇತಿಕವಾದಂಥ ನರಕಾಸುರನನ್ನ ಕೊಂದು 16,000 ಮಹಿಳೆಯರನ್ನ ಬಿಡಿಸಿದಂಥ ದಿನವನ್ನಾಗಿ ಕೂಡ ನಾವು ಆಚರಣೆ ಮಾಡ್ತೇವೆ. ಇಂಥ ಉತ್ತಮ ದಿನವನ್ನ ಈ ದಿನವನ್ನ ಹಬ್ಬಕ್ಕ ಉತ್ಸವ ಸಮಿತಿ ಸೆಲೆಕ್ಟ್ ಮಾಡಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದವನ್ನು ಪ್ರಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ಈ ಉತ್ಸವ ಪ್ರಥಮ ಉತ್ಸವದಲ್ಲಿ ಕೂಡ ಸಾಧಾರಣ ಈ ಉತ್ಸವವು ಜನರ ಕೈಯಿಂದ ಜನರಿಂದ ಸಂಗ್ರಹ ಪಟ್ಟ ಹಣದಿಂದ ಯಾವಾಗ ಆಚರಣೆ ಆಗುತ್ತಿತ್ತೋ ಅದು ವಿಜೃಂಭಿಸುತ್ತಿತ್ತು. ನನ್ನದು ಅತಿಶಯೋಕ್ತಿ ಆದರೆ ದಯವಿಟ್ಟು ಹೇಳಬೇಕು. ಯಾವಾಗ ಜನರಿಂದ ನಾವು ಸಂಗ್ರಹ ಮಾಡಿ ಜನರ ಬಳಿಗೆ ಹೋಗಿ ಜನರೇ ಆಚರಿಸುವಂಥ ಉತ್ಸವ ಆಗಿರುವಾಗ ತುಂಬಾ ಉತ್ತಮವಾಗಿ ನಡೀತಾ ಇತ್ತು. ಯಾವಾಗ ಈ ನಮ್ಮ ಜಯರಾಮ್ ಶೆಟ್ರು 25 ಲಕ್ಷವನ್ನ ಪ್ರಥಮ ಬಾರಿಯಾಗಿ ಸರಕಾರದಿಂದ ತಂದು ಕೊಟ್ರ ಆವಾಗ ಈ ಸರಕಾರದ ಅಧಿಕಾರಿಗಳು ಬಂದು ಈ ಉತ್ಸವದ ಕಳೆಯನ್ನೇ ನಾಶ ಮಾಡಿಬಿಟ್ರು. ಇದು ಸತ್ಯ. ಮತ್ತೊಮ್ಮೆ ಜಯರಾಮಣ್ಣ ನೀವು 25 ಲಕ್ಷವನ್ನ ಅನುದಾನವಾಗಿ ಪ್ರಥಮವಾಗಿ ಸರಕಾರದಿಂದ ತಂದಂತ ಜನ
ಆವಾಗ ಒಂದೆರಡು ವರ್ಷ ನಮ್ಮಲ್ಲಿಯೇ ನಾವೇ ಕಾರ್ಯಕ್ರಮವನ್ನು ಮಾಡಿ ಅದನ್ನು ವಿಜೃಂಭಣೆ ನೋಡ್ತಾ ಇದ್ದೆವು. ಹೋದ ಸಲ ಕೂಡ ನನಗೆ ತುಂಬ ಬೇಸರ ಇದೆ. ನಾನು ನಮ್ಮ ಮಾಜಿ ಅಧ್ಯಕ್ಷರು ಬಂಗೇರಲ್ಲಿ ಹೇಳ್ತಾ ಇದ್ದೆ, ದಿನಕರನ್ನ ಇಲ್ಲದ ಉತ್ಸವ ಈ ಹಬ್ಬಕ್ಕ ಉತ್ಸವ ಅಲ್ಲ ಅಂತ. ನಾನು ಅವ್ರ ಮುಖಸ್ತುತಿ ಮಾಡ್ತಾ ಇಲ್ಲ. ನನಗೆ ಗೊತ್ತು, ರಥದ ಬಲಿ ಹಬ್ಬಕ್ಕನ ಮೂರ್ತಿ ಆದ ನಂತರ ಅವರದೊಂದು ಬಿಲ್ಡಿಂಗ್ ಇದೆ ಅಲ್ಲಿ, ನಮ್ಮ ದಿನಕರನ, ಅಲ್ಲಿ ಅವರು ಒಂದು ಜೀಪು ಬರ್ತಾ ಇತ್ತು. ಆ ಜೀಪಿಗೆ ಎಷ್ಟು ಡೀಸೆಲ್ ಹಾಕಿದ್ದಾರೆ, ನಮಗೆ ಎಷ್ಟು ಚಹಾ ಕುಡಿಲಿಕ್ಕೆ ಹಣ ಕೊಟ್ಟಿದ್ದಾರೆ, ಅದು ನಮಗೆ ಗೊತ್ತು. ಆ ಸಂದರ್ಭದಲ್ಲಿ ಜಲಂಧರ್ ರೈಯನ್ನು ಕೂರಿಸಿಕೊಂಡು ಪ್ರತಿ ಶಾಲೆಗೆ ಹೋಗಿ 50 ರೂಪಾಯಿ ಕಲೆಕ್ಷನ್ ಮಾಡಿ ಕೊಡಿದೆ. ಇಂಥ ಉತ್ಸವ ಮಾಡುವಾಗ ಈಗ ಏನಾಗಿದೆ ಅಂದ್ರೆ, ಕಾಲಕ್ರಮೇಣ ದಿನಕರನ್ನ ಬೇಡವಾದಂತಹ ಉತ್ಸವವಾಗಿ ಹೋಗಿದೆ. ತುಂಬಾ ಬೇಸರದಿಂದ ಹೇಳ್ತಾ ಇದ್ದೇನೆ. ಹೋದ ಸಲ ಇದರ ಬಗ್ಗೆ ನಾನು ತುಂಬಾ ಯಾರ ಹತ್ರ ಮಾತಾಡಬೇಕು ಅವರ ಹತ್ರ ಮಾತಾಡಿದೆ. ಆದರೆ ಏನು, ಹೋದ ಸಲ ಅಂತೂ ಜಯರಾಮನ್ನ ಕೂಡ ಇಲ್ಲ. ಇದು ದುಃಖದಿಂದ ಹೇಳ್ತಾ ಇದ್ದೇನೆ, ಜಯರಾಮನ್ನ ಕೂಡ ಇಲ್ಲ, ನಮ್ಮ ದಿನಕರನ್ನ ಕೂಡ ಇಲ್ಲ. ಈ ಉತ್ಸವ ಮತ್ತೊಮ್ಮೆ ಮೊದಲಿನ ಉತ್ಸವದಂತೆ ಆಗಲಿ ಅಂತ ಆಶಿಸುತ್ತಾ, ಈ ಸಂದರ್ಭದಲ್ಲಿ ನಾನು ಆವಾಗ ಹೇಳುವಾಗ ಹೇಳ್ತಿದ್ದೆ, ಇವರನ್ನು ನೋಡಿದ್ರೆ ನಮಗೆ 6 ಜನ ಹಬ್ಬಕ್ಕನನ್ನು ನೋಡಿದಂತೆ ಆಗ್ತಾ ಇದೆ. ನಮ್ಮ ರಾಣಿ ಹಬ್ಬಕ್ಕ ಪಡೆಯ 5 ಜನ ಅಧಿಕಾರಿಗಳು ಸಿಬ್ಬಂದಿ ವರ್ಗದ ನೋಡಿದಾಗ ನಾನು ಹತ್ತಿರದಲ್ಲಿ ಹೇಳ್ತಾ ಇದ್ದೆ, ಇಂಥ ಸಮಯೋಚಿತವಾದ ಅರ್ಥಗರ್ಭಿತವಾದ ಈ ಸಂದರ್ಭದಲ್ಲಿ ಅರ್ಥಗರ್ಭಿತವಾಗಿ ಈ ರಾಣಿ ಹಬ್ಬಕ್ಕ ಪಡೆಗೆ ಒಂದು ಮಹಿಳೆಯ ನೆನಪಿನಲ್ಲಿ ಮಹಿಳೆಯರನ್ನು ಗುರುತಿಸಿದನ್ನು ನೋಡಿ ತುಂಬಾ ಸಂತೋಷವಾಗಿದೆ. ಇದನ್ನು ನಮಗೆ ಸಾಧ್ಯ ಆಗುವುದಿಲ್ಲ ಮರೆಯಲಿಕ್ಕೆ. ಇದೊಂದು ಇತಿಹಾಸದ ಒಂದು ಒಳ್ಳೆಯ ಒಂದು ದಿನ ಅಂತ ಹೇಳಿ ನಾನು ಇದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ವೀರರಾಣಿ ಹಬ್ಬಕ್ಕ ಉತ್ಸವದ ಬಗ್ಗೆ ಮಾತ್ರವೇ ಅಲ್ಲ, ವೀರರಾಣಿ ಹಬ್ಬಕ್ಕರ ಬಗ್ಗೆ ಬಹಳ ಕಡೆ ಅಂತಾರಾಜ್ಯ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರಿಡಲಿಕ್ಕೆ ಅಥವಾ ಇದಕ್ಕೆ ಯಾವುದು ನಮ್ಮ ರೈಲು ನಿಲ್ದಾಣಕ್ಕೆ ಹೆಸರಿಡಲಿಕ್ಕೆ ತುಂಬ ಪ್ರಯತ್ನ ಬೇರೆ ಬೇರೆ ಕಡೆಗಳಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ದಿನಕರ ಉಳ್ಳಾಳ್ರವರ ಛಲಬಿಡದ ತ್ರಿವಿಕ್ರಮಣತೆ ಬಹಳಷ್ಟು ಹೋರಾಡಿದ್ದಾರೆ, ಅವರೊಟ್ಟಿಗೆ ನಾವು ಒಟ್ಟಿಗೆ ಇದ್ದೆವು. ಆದರೆ ನಮಗೆ ಯಾವುದಕ್ಕೂ ನಾವು ನಿರೀಕ್ಷಿಸಿದೆ, ನಾವು ನೆನೆಸಿದಂಥ ಒಂದು ವ್ಯವಸ್ಥೆಯನ್ನು ಕಳೆದ ಆಯುಕ್ತರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದೊಂದು ಪೊಲೀಸ್ ಪಡೆ ಆಗಿರ್ತದೆ, ಅದು ಸಾಮಾನ್ಯ ಪಡೆಯಲ್ಲ. ಇವತ್ತು ರಾಜ್ಯವನ್ನು ಆಡಳಿತ ಮಾಡುವಂತ ಒಂದು ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ರಾಣಿ ಹಬ್ಬಕ್ಕ ಪಡೆ ಅಂತ ಬರುವಾಗ, ಆ ರಾಣಿ ಹಬ್ಬಕ್ಕ ಪಡೆ ಆ ಹೆಸರು ನೀಡುವಾಗ ರಾಣಿ ಹಬ್ಬಕ್ಕರ ಒಂದು ಉತ್ಸವ ಸಮಿತಿ ಇಲ್ಲಿ ಇದೆ ಎಂಬುದನ್ನು ಅವರು ನೆನೆಸಿಕೊಳ್ಳುವುದು, ನಾವು ಅವರನ್ನು ನೆನೆಸಿಕೊಳ್ಳುವಂತ ಒಂದು ಸುದಿನವಾಗಿದೆ ಇವತ್ತು. ಆ ಒಂದು ವಿಚಾರದಲ್ಲಿ ನಾವು ಇವತ್ತು ಅವರನ್ನು ನಾವು ಒಂದು ಸನ್ಮಾನಿಸಿದ್ದೇವೆ. ಆ ಸನ್ಮಾನ ಮಾತ್ರವೇ ಅಲ್ಲ ಅವರಿಗೆ ಇರುವುದು. ಈ ರಾಣಿ ಹಬ್ಬಕ್ಕ ಎಂಬ ಪಡೆ ಇವತ್ತು ಎಲ್ಲೆಲ್ಲಿ ತಿರುಗಾಡುತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿರ್ಬೋದು, ಅದು ಬರುವಾಗ ರಾಣಿ ಹಬ್ಬಕ್ಕ ನೆನಪು ಎಲ್ಲರಿಗೂ ಆಗೇ ಆಗ್ತದೆ. ಇದನ್ನು ಅವ್ರು ಮಾಡಿದ್ದಾರೆ. ಈಗ ಶಶಿಕಲಾ ಮೇಡಮ್ ಅವರು ಅದಕ್ಕೆ ಅಧಿಕಾರಿಯಾಗಿದ್ದಾರೆ. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ನಮ್ಮ ಕೊಣಾಜೆಯಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರ ತಂಡ, ಅವರಲ್ಲಿರುವಂಥ ಈ 50 ಶಕ್ತಿ, ಅದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರಿಗೂ ಒಂದು ಭದ್ರತೆಯ ಕಾಪಾಡುವಂಥ ರಕ್ಷಣೆ ಆಗ್ತದೆ ಎಂಬುದನ್ನು ನಾನು ತಿಳ್ಕೊಳ್ತೇನೆ. ನೀವುಗಳು ಈಗಾಗಲೇ ಭರತ್ರವರು ಹೇಳಿದರು, ನಿಮ್ಮನ್ನು ನೋಡುವಾಗ ನಮಗೆ ಒಂದೊಂದು ಹಬ್ಬಕ್ಕ ಈಗ ಬಂದಂಥ 5 ಜನ 6 ಜನ ನೀವೇನಿದ್ದೀರಿ, ನೀವು ಹಬ್ಬಕ್ಕ ಅವರು ಇಲ್ಲಿ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಎಂಬ ಒಂದು ಭಾವನೆ ನಮ್ಮಲ್ಲಿ 1997ರಲ್ಲಿ ಪ್ರಾರಂಭ ಆಗಿತ್ತು. ಆನಂತರ ಪತ್ರಿಕೆಯಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ಹಬ್ಬಕ್ಕ ಅನ್ನೋ ಹೆಸರು ಬಂದರೆ ನಮ್ಮದೇ ಹೆಸರು ಬಂದ ಅಷ್ಟು ಸಂತೋಷ ಆಗ್ತದೆ. ಆ ದೃಷ್ಟಿಯಿಂದ ಉಳ್ಳಾಳದಲ್ಲಿ ಹಬ್ಬಕ್ಕ ಪಡೆ ರಚನೆ ಆಯಿತು ಅಂದಾಗ ನಮ್ಮ ಸಮಿತಿಯವರು ಹೇಳಿದ್ದು, ನಾವೊಂದ್ಸಲ ಅವರಿಗೆ ಸನ್ಮಾನ ಮಾಡುವ ಅಂತ ಹೇಳಿದರು. ಕಳೆದ ಆಗಸ್ಟ್ 15ಕ್ಕೆ ಮಾಡುವ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದೆವು. ಬೇಡ, ಅದು ಸ್ವಾತಂತ್ರ್ಯ ದಿನಾಚರಣೆ, ಹೆಚ್ಚು ಪ್ರಚಾರ ಸಿಗಲಿಕ್ಕಿಲ್ಲ, ನಾವು ಪ್ರತ್ಯೇಕ ಬೇರೆ ದಿವಸ ಮಾಡುವಂಥ ಅಕ್ಟೋಬರ್ 2ಕ್ಕೆ ಮಾಡುವಂತ ಆಯಿತು. ಕಡೆಗೆ ದೀಪಾವಳಿ ಹಬ್ಬದಂದೇ ಮಾಡಿಕೊಳ್ಳುವ ಎಂಬ ನಿರ್ಧಾರಕ್ಕೆ ಬಂದು ಈ ದಿವಸ ಹಬ್ಬಕ್ಕ ಪಡೆಗಳ ಇಲ್ಲಿಯ ಸಿಬ್ಬಂದಿಗಳನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಪ್ರಶ್ನೆ ಏನಿಲ್ಲ. ಬಹುಶಃ ಮಹಾತ್ಮ ಗಾಂಧಿ ಹೆಸರು ಹೇಳಿದರು, ಸ್ವಾತಂತ್ರ್ಯ ಸಿಕ್ಕಿ ಯಾವಾಗ ಸ್ವಾತಂತ್ರ್ಯ ಈ ದೇಶಕ್ಕೆ ಸಿಗ್ತದೆ ಅಂತೇಳಿ ಒಬ್ಬ ಮಹಿಳೆ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ಯಾವಾಗ ಹೋಗ್ತಾ ಇದ್ದಾಳೆ ಆವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು ಎಂಬುದು ಅರ್ಥ. ಆ ದೃಷ್ಟಿಯಲ್ಲಿ ಹಾಗಾಗ್ತಾ ಇಲ್ಲ, ಅದು ಬೇರೆ ವಿಚಾರ. ಆದರೂ ಮಹಿಳೆಯರದ್ದೇ ಒಂದು ಸಂಘಟನೆ, ಮಹಿಳೆಯರದ್ದೇ ಒಂದು ಪಡೆ, ಮಹಿಳೆಯರ ರಕ್ಷಣೆಗೋಸ್ಕರ, ಸಮಾಜದ ರಕ್ಷಣೆಗೋಸ್ಕರ ದುಡಿಯುವ ಮಹಿಳೆ. ನಾವು ನಿಮ್ಮ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿದ್ದೇವೆ,
ಬಹಳ ನಿಮ್ಮನ್ನು ನೋಡುವಾಗ ಕೂಡ ಸಂತೋಷ ಆಗುತ್ತೆ. ಬಹುಶಃ ನಿಮ್ಮ ನೇಮಕಾತಿಗಳು ಆ ಥರದೇ ಇರ್ಬೋದು, ಆದರೂ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಡುವಲ್ಲಿ ನೀವು ಸಫಲತೆಯನ್ನು ಕಂಡಿದ್ದೀರಿ, ಕಾಣ್ತಾ ಇದ್ದೀರಿ, ಕಾಣಬೇಕೆಂಬ ಆಶಯದೊಂದಿಗೆ ಹಬ್ಬಕ್ಕೆ ಆ ಥರ ಮಾಡಿದ್ವಿ, ಆ ಥರ ಕೆಲಸ ಮಾಡಿದ್ವಿ. ನನಗೊಂದ್ಸಲ ನಾವು ಹಬ್ಬಕ್ಕೆ ಉತ್ಸವ ಎಷ್ಟೋ ಆಗಿ ಸರ್ಕಾರ ಹಣ ಕೊಟ್ಟ ನಂತರ ಒಂದ್ಸಲ ಯಡಿಯೂರಪ್ಪನವರು ಒಂದ್ಸಲ ಫೋನ್ ಮಾಡಿದರು. ಅದೆಲ್ಲ ಸರಿ, ಹಬ್ಬಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿಯಪ್ಪ ಅಂತ ಹೇಳಿದ್ರು. ನಾನು ಯಾತಕ್ಕೋಸ್ಕರ ಸರ್ಕಾರದಿಂದ ಹಣ ಕೊಡುವಂಥದ್ದು, ಯಾಕಂತ ಹೇಳಿದ್ರೆ ಎಲ್ಲ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟಗಾರರಿರ್ತಾರೆ. ಯಾತಕ್ಕಂದ್ರೆ ಹಬ್ಬಕ್ಕನಿಗೆ ಯಾತಕ್ಕಂತ ಹೇಳಿದರೆ, ಪೋರ್ಚುಗೀಸರು ಈ ದೇಶಕ್ಕೆ ಇಲ್ಲಿಗೆ ಬಂದಾಗ ಪ್ರಥಮ ಬಾರಿ ಒಬ್ಬ ಮಹಿಳೆ ಅವರಿಗೆ ಕಪ್ಪ ಕೊಡುವುದನ್ನು ನಿಲ್ಲಿಸ್ತಾಳೆ. ನೀವು ನಮ್ಮ ದೇಶದವರಲ್ಲ, ಪರಕೀಯರಿಗೆ ನಾವು ಕಪ್ಪ ಕೊಡುವುದಿಲ್ಲ ಎಂಬ ವಿರೋಧಿಸಿ ಕಪ್ಪವನ್ನು ಕೊಡದೆ ಅವರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾಳೆ. ಅದೇ ಸ್ವಾಭಿಮಾನದ ಸಂಕೇತ. ಆ ದೃಷ್ಟಿಯಿಂದ ಹಬ್ಬಗಳ ಹೆಸರನ್ನು ಚಿರಸ್ಥಾಯಿ ಮಾಡುವಂಥ ದೃಷ್ಟಿಯಿಂದ ನಾವು ಹಬ್ಬಕ್ಕ ಪಡೆಗೆ ಇವತ್ತು ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಾವು ಬಹಳ ದೀರ್ಘಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. 1997ರಿಂದ ತುಳು ಸಾಹಿತ್ಯ ಅಕಾಡೆಮಿ ಅವರು ಬಂದು ಹಬ್ಬಕ್ಕ ಉತ್ಸವ ಮಾಡುವ ಎಂಬ ಕರೆಗೆ ನಮ್ಮಲ್ಲಿಂದ ಹಬ್ಬಕ್ಕ ಸಮಿತಿ ಅಂತ ಮಾಡಿದ್ವಿ. 2008ನೇ ಇಸವಿಯವರೆಗೆ ನಾವೇ ಹಣ ಸಂಗ್ರಹ ಮಾಡಿಕೊಂಡು ಈ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಳೆದ ಕೆಲವು ವರ್ಷಗಳಿಂದ ನಾವು ದೀಪಾವಳಿ ಉತ್ಸವವನ್ನು ಅದರೊಟ್ಟಿಗೆ ಆಚರಿಸ್ತಾ ಇದ್ದೇವೆ. ಒಂದು ಮಾತು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ಬೇರೆ ಬೇರೆಯವರು ಹೇಳ್ಕೊಂಡ್ರು. ನನಗೆ ಹೇಳಿದರು, ಸರ್ಕಾರದಿಂದ 25 ಲಕ್ಷ ಬಂದಿದೆ, ಈಗ 30-35 ಲಕ್ಷದವರೆಗೆ ಕೊಡ್ತಾ ಇದ್ದಾರೆ. ಆದರೆ ಅದು ಸರ್ಕಾರದ ಹಣ, ನಮಗೆ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಕಾನೂನು ಪ್ರಕಾರ ಹಕ್ಕೇನು ಇರುವುದಿಲ್ಲ. ಸರ್ಕಾರದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಆಗುತ್ತದೆ. ನಮ್ಮನ್ನು ಸಮಿತಿಯಲ್ಲಿ ಸೇರಿಸ್ಕೊಂಡಿದ್ದಾರೆ, ಅದು ಬೇರೆ ವಿಚಾರ. ಆದರೆ ನಮ್ಮದು ಬೇಡಿಕೆ ಅವ್ರ ಹತ್ರ ಏನಂತ ಹೇಳಿದರೆ, ನಿಮ್ಮ ಏನು ಆಮಂತ್ರಣ ಪತ್ರಿಕೆ ಮಾಡ್ತಾರೆ ಅದರಲ್ಲಿ ಒಂದು ಹೆಸರು ನಮ್ಮದು ಬರಬೇಕು. ಹಬ್ಬಕ್ಕ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅಂತ ಹೇಳಿದ್ರೆ ನಾವು ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತೇವೆ. ಇಲ್ಲದಿದ್ರೆ ಆಗಲ್ಲ. ನಮ್ಗೆ ಯಾಕೋ ಅದಕ್ಕೂ ನಮಗೊಂದು ನಂಟು ಅಂದರೆ ನಮ್ಮ ಭಾವನೆ. ತಪ್ಪು ಸರಿ ಅದು ಬೇರೆ ವಿಚಾರ. ಆದ್ದರಿಂದ ಅದು ಸರ್ಕಾರದ ಹಣ, ಸರ್ಕಾರದ ಇಲಾಖೆಯಿಂದ ಮಾಡುವಂಥದ್ದು. ನಾವೇ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತದೆ ಅಂತೇಳಿ ನಮ್ಮದೇನು ಆಕ್ಷೇಪ ಇಲ್ಲ. ಆದ್ದರಿಂದ ಅದನ್ನೇ ಬಿಟ್ಟು ನಾವು ಬೇಸರದಲ್ಲಿ ಇಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸುವಂಥದ್ದು, ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದು, ನಮ್ಮದೇ ಇತಿಮಿತಿಯ ಒಳಗೆ ಸಣ್ಣ ಪ್ರಮಾಣದಲ್ಲಿ ಹಬ್ಬಕ್ಕ ಉತ್ಸವವನ್ನು ಮಾಡಿಸುವಂಥದ್ದು ಇದೆ. ಆದ್ದರಿಂದ ನಮ್ಮ ದಿನಕರ್ ಉಳ್ಳಾಳರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಮಾಡ್ತೇವೆ, ಹಣ ನಮ್ಗೆ ಕೊಡಿ ಅಂತ ಕೊಟ್ಟರೆ ಒಟ್ಟಾಗಿ ಅದ್ದೂರಿಯಿಂದ ಮಾಡ್ತಾ ಇದೆ. ಇಲ್ಲದಿದ್ದರೆ ನಮ್ಮಷ್ಟಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಮಾಡಿಸ್ಕೊಂಡು ಹಬ್ಬಗಳ ಹೆಸರನ್ನು ಚಿರಸ್ಥಾಯಿಯಾಗಿ ಇಳಿಸ್ಕೊಳ್ಳೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಒಂದು ಮಾತು, ಇವತ್ತು ದೀಪಾವಳಿ ಹಬ್ಬ, ಕವಿ ಶಿವರುದ್ರಪ್ಪನವರ ಒಂದು ಕವನ, ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಓಡಿಸ್ತೇನೆ ಜಿದ್ದಿನಿಂದ ಅಲ್ಲ, ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಲೆಂದು. ಹಣತೆ ಆರಿದ ಮೇಲೆ ನಾನು ಯಾರೋ ನೀನು ಯಾರೋ. ಆದ್ದರಿಂದ ನಾವಿಲ್ಲಿ ಸಮಾಜದ ಎಲ್ಲ ವರ್ಗದವರನ್ನು ನಮ್ಮ ಈ ವೇದಿಕೆಯಲ್ಲಿ, ನಮ್ಮ ಸಮಿತಿಯಲ್ಲಿ ಕಾಂಗ್ರೆಸ್ನವರು, ಆನಂತರ ಜನತಾದಳದವರು, BJPಯವರು ಒಟ್ಟಾಗಿರುವಂಥದ್ದು. ಜೊತೆಗೆ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಪ್ರಾರಂಭದಿಂದಲೂ 1997ರಿಂದ ಒಟ್ಟಾಗಿದ್ದುಕೊಂಡು ನಾವು ಮತೀಯ ಸಾಮರಸ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಉತ್ಸವವನ್ನು ಆಚರಿಸಿ ನಾವೆಲ್ಲ ಒಂದು ಹಣತೆ ಹಚ್ಚಿರುವುದು. ಆ ದೃಷ್ಟಿಯಿಂದ ನಮಗೆ ಸಮಾಜಕ್ಕೆ ಬೆಳಕಾಗಲಿ ಎಂಬ ದೃಷ್ಟಿಯಿಂದ ನಾವು ಒಟ್ಟಾಗಿದ್ದುಕೊಂಡು ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಹಬ್ಬಕ್ಕ ಉತ್ಸವ ಮಾಡದೇ ಇರಲಿ, ಸರ್ಕಾರ ನಮಗೆ ಹಣ ಕೊಡದೇ ಇರಲಿ, ನಾವು ನಮ್ಮಷ್ಟಕ್ಕೆ ಮುಂದಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನಮಗೆ ನೀವು ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ ಇರಲಿ. ಹಬ್ಬಕ್ಕ ಉತ್ಸವ ಪಡೆ ನಾವು ಇನ್ನು ಬಹಳಷ್ಟು ದೀರ್ಘಕಾಲ ನಿಮ್ಮನ್ನು ನಾವು ನೆನೆಸ್ಕೊಳ್ತಾ ಇದ್ದೇವೆ. ನಿಮಗೆ ಪರಮಾತ್ಮ ಶಕ್ತಿಯನ್ನು ಕೊಡಲಿ. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ವರ್ಷಂಪ್ರತಿ ನಡೆಸುವಂಥ ಈ ದೀಪಾವಳಿ ಉತ್ಸವ ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತು ನಾವು ರಾಣಿ ಹಬ್ಬಕ್ಕ ಪಡೆಯನ್ನು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೆವು. ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿದಂತಹ ಉಳ್ಳಾಳ ಚೀರುಂಬ ಭಗವತಿ ಕ್ಷೇತ್ರ ಇದರ ಅಧ್ಯಕ್ಷರಾದಂಥ ಚಂದ್ರಾಸ್ ಉಳ್ಳಾಲ್ ಇವರಿಗೆ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.